ಕಾರ್ಕಳ ಮಾರ್ಕೆಟ್ ರೋಡ್ನ ಮಹಿಳಾ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಮೀಳಾ ಎಂಬುವರು ಇತ್ತೀಚೆಗೆ ತಾನು ದುಡಿತಾ ಇದ್ದ ಬ್ಯಾಂಕ್ನಲ್ಲಿ ಜುಲೈ 14ರ ಬೆಳಗ್ಗೆ ಆತ್ಮಹತ್ಯೆಗೈದಿದ್ರು. ಇವರ ಸಾವಿಗೆ ಸಂತೋಷ್ ಯಾನೆ ಹರಿತನೆಯ ದೇವಾಡಿಗ ಎಂಬುವರು ನೀಡಿದ ಕುಮ್ಮಕ್ಕೆ ಕಾರಣ ಅಂತ ಆರೋಪ ವ್ಯಕ್ತಪಡಿಸಿ ಪ್ರಮೀಳಾ ಸಹೋದರ ದೂರು ನೀಡಿದ್ರು. ಇದೀಗ ಸಂತೋಷ್ ಯಾನೆ ಹರಿತನೆಯ ಈದು ಗ್ರಾಮದ ಹಾಡಿಯಲ್ಲಿ ಮರವೊಂದಕ್ಕೆ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರ್ಕಳ ಮಾರ್ಕೆಟ್ ರೋಡ್ನ ಮಹಿಳಾ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಮೀಳಾ ಎಂಬಾಕೆಗೆ 3 ಲಕ್ಷ ರೂಪಾಯಿ ಹಣ ನೀಡುವಂತೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರಂತೆ. ಆತನ ಕಿರುಕುಳದಿಂದಾಗಿ ಮಾನಸಿಕವಾಗಿ ನೊಂದಿದ್ದ ಪ್ರಮೀಳಾ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಕುರಿತಂತೆ ಪ್ರಮೀಳಾ ಸಹೋದರ ಕಾರ್ಕಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ತನಿಖೆ ನಡೀತಾ ಇತ್ತು. ಶನಿವಾರದಿಂದ ನಾಪತ್ತೆಯಾಗಿದ್ದ ಸಂತೋಷ್ ಈದುವಿನ ಮಾಪಾಲು ಹಾಡಿಯೊಂದರಲ್ಲಿ ಶವ ಆತ್ಮಹತ್ಯೆಗೈದ ರೀತಿಯಲ್ಲಿ ಪತ್ತೆಯಾಗಿದೆ. ಶವ ಕೊಳೆತು ಹೋಗಿದ್ದು ಆತ್ಮಹತ್ಯೆಗೈದು 2 ದಿನ ಆಗಿರಬಹುದು ಅಂತ ಅಂದಾಜಿಸಲಾಗಿದೆ. ಸಂತೋಷ್ ಯಾನೆ ಹರಿತನೆಯ ಪತ್ನಿ ಹಾಗೂ ಪುಟ್ಟ ಮಗುವನ್ನ ಅಗಲಿದ್ದಾರೆ.